ಕೋಡಿಂಬಲದಿಂದ 1 ಕಿಲೋಮೀಟರ್ ದೂರದಲ್ಲಿ ಕಡಬ ಪಟ್ಟಣ ಪಂಚಾಯತ್ ಬರ್ತದೆ. ಬೆಂಗಳೂರು ಮಂಗಳೂರು ರೈಲನ್ನು ಅಲ್ಲಿ ನಿಲ್ಲುವಾಗ ವ್ಯವಸ್ಥೆ ಆಗಬೇಕು. ರೈಲು ನಿಧಾನವಾಗಿ ಹೋಗ್ತದೆ, ರೈಲು ಸರಿಯಾಗಿ ಇಲ್ಲ ಅಂತ ಹೇಳಿ ಜನ ಬಸ್ಸನ್ನು ಅವಲಂಬಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಮ್ಯಾಕ್ಸಿಮಮ್ 45 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಓಡಿಸಿದ್ರೆ ಅಲ್ಲಿ ಸ್ವಲ್ಪ ನಾವು ಟೈಮ್ ಮೇಕಪ್ ಮಾಡಬಹುದು. ಪಟೇಲ್ನಲ್ಲಿ ಒಂದು ಕನೆಕ್ಟಿವಿಟಿ ಬೇಕಾಗಿದೆ. ಮನವಿಯಲ್ಲಿ ಕೊಡ್ತಾ ಇದ್ದೇನೆ. 59 ರೈಲ್ವೆ ಸ್ಟೇಷನ್ ಅನ್ನ ಕರ್ನಾಟಕ ರಾಜ್ಯದಲ್ಲಿ ಆಧುನೀಕರಣ ಮಾಡೋದಕ್ಕೆ 1920 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. ನಮಗೆ ಒಂದು ಬೆಂಗಳೂರು ರೈಲಿನ ನಿಲ್ದಾಣ ಆಗಬೇಕು. ಅದು ಸ್ಟ್ಯಾಂಡಿಂಗ್ ಆಗಬೇಕಂದ್ರೆ ಅಲ್ಲಿ ರೈತರಿರ್ಬೋದು, ಅಲ್ಲಿಯ ಜನಗಳಿಗೆ ಪ್ರಯೋಜನ ಆಗುವ ನಿಟ್ಟಿನಲ್ಲಿ ಬೆಂಗಳೂರು ಮಂಗಳೂರು ರೈಲನ್ನು ಅಲ್ಲಿ ನಿಲ್ಲುವಾಗ ವ್ಯವಸ್ಥೆ ಆಗಬೇಕು. ಅದರಿಂದ ನಮ್ಮ ಕಡಬ ಪಟ್ಟಣ ಪಂಚಾಯತ್ ಆಗಿದ್ದು ಕೋಡಿಂಬಲದಿಂದ 1 ಕಿಲೋಮೀಟರ್ ದೂರದಲ್ಲಿ ಕಡಬ ಪಟ್ಟಣ ಪಂಚಾಯತ್ ಬರ್ತದೆ. ಅಲ್ಲಿ ನಮಗೆ ಈ ರೈಲು ಬಿಡುಗಡೆ ಆಗಬೇಕು. ಅಲ್ಲಿಯ ಜನಗಳಿಗೆ ಆ ರೀತಿಯ ಪ್ರಯೋಜನ ಇದೆ. ಅದರಲ್ಲಿ ಶಿಕಾರಿಯಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಮಂಗಳೂರಿಗೆ ಸ್ಕೂಲಿಗೆ ಬರ್ತಾರೆ. ಒಂದಷ್ಟು ಉದ್ಯೋಗಿಗಳು ಕೂಡ ಮಂಗಳೂರಿಗೆ ಬರುವಂತವ್ರು ಇರ್ತಾರೆ. ಅವ್ರಿಗೆಲ್ಲ ಅದರ ಬಗ್ಗೆ ಒಳ್ಳೆಯ ಕಡಬದಲ್ಲಿ ನಿಲ್ಬೇಕು. ಕೋಡಿಂಬಾಲ ಕಡಬ ಪಟ್ಟಣ ಪಂಚಾಯತಿಗೆ ಹತ್ತಿರವಾಗಿ 1 ಕಿಲೋಮೀಟರ್ ಕೋಡಿಂಬಾಲ. ಕಾಣಿಯೂರಿನಲ್ಲಿ ನಿಲ್ಬೇಕು. ಕಡಬದಲ್ಲಿ ಈಗ ಎಡಮುಂದರದಲ್ಲಿ ಜಂಕ್ಷನ್ ಅಲ್ಲಿ ಇರಬೇಕು. ಮತ್ತೊಂದು ಕಾಣಿಯೂರಿನಲ್ಲಿ ಇರಬೇಕು. ಮತ್ತೊಂದು ಬೆಳಂದೂರು, ಕೋಡಿಂಬಾಲ. ಆಲ್ರೆಡಿ ಸ್ಟೇಷನ್ ಇದೆ, ಅಲ್ಲಿ ಸ್ಟ್ಯಾಂಡಿಂಗ್ ರೈಲ್ ನಿಲ್ಲೋದಿಲ್ಲ ಸರ್. ನಮಗೆ ಅದೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರಿಂದ ಬೆಂಗಳೂರು ಹೋಗ್ತಿದ್ರು. ಸುಳ್ಯ ವಿಧಾನಸಭಾ ಕ್ಷೇತ್ರದ ಕಡಬ ಮತ್ತು ಸುಳ್ಯದ ಜನರಿಗೆ ಯಾವುದೇ ಪ್ರಯೋಜನ ಆಗ್ತಿಲ್ಲ. ಅದೆಲ್ಲ ಜನರಿಗೆ ಪ್ರಯೋಜನ ಆಗಲಿಲ್ಲ. ಬಹುಕಾಲದ ಮತ್ತೊಂದು ಬೇಡಿಕೆ ಕಾಣಿಯೂರು ರಸ್ತೆ ಕೂಡ ಒಂದು ಬೇಡಿಕೆ ಇದೆ. ರೈಲ್ವೆ ಅದಕ್ಕೊಂದು ಪೂರ್ವ ತಯಾರಿ ಮಾಡುವ ಒಬ್ಬ ಹಿರಿಯ ರಾಜಕಾರಣಿ, ರಾಜ್ಯದಲ್ಲಿ ಪಕ್ಷ ಭೇದ ಜಾತಿ ಮತ ಎಲ್ಲವನ್ನು ಬಿಟ್ಟು ನಿಂತು ಒಂದು ಹಿರಿಯ ರಾಜಕಾರಣಿ ಆಗಿದ್ರಿ. ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಬೆಳೆದಿದ್ದೀರಾ. ಇವತ್ತು ತಾವು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಿದ್ದೀರಾ. ಹಾಗಾಗಿ ಎಲ್ಲ ಕರಾವಳಿ ಜನಾಂಗದ ಪರವಾಗಿ ನಾನು ನಿಮ್ಮನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬಹುಶಃ ಇಲ್ಲಿ ನೆರೆದವರಲ್ಲಿ ಅತ್ಯಂತ ಸುಮಾರು 42 ವರ್ಷಗಳಿಂದ ನಾನು ಬಹಳ ಹತ್ತಿರದಲ್ಲಿ ನಿಮ್ಮನ್ನು ಬಲ್ಲೆ. ನಾನೊಬ್ಬ ವಿದ್ಯಾರ್ಥಿ ನಾಯಕನಾಗಿದ್ದೆ. 82ರಲ್ಲಿ ತಾವು 83ರಲ್ಲಿ ಪ್ರಪ್ರಥಮ ಬಾರಿಗೆ ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ನಾವೆಲ್ಲರೂ ನಿಮ್ಮ ಜೊತೆ ಇದ್ವಿ ಅನ್ನೋದನ್ನ ನಾನು ನೆನಪು ಮಾಡ್ಕೊಳ್ಳಿಕ್ಕೆ ಇಚ್ಛಿಸ್ತಾ ಇದ್ದೀನಿ ಸರ್. ಆದ್ರೆ 42 ವರ್ಷದ ಹಿಂದೆ ನಿಮ್ಮನ್ನ ಯಾವ ರೀತಿ ನೋಡಿದ್ನೋ ಅದೇ ಇವತ್ತು ಸೋಮಣ್ಣನವರ ರಾಷ್ಟ್ರದ ಒಬ್ಬ ಮಂತ್ರಿಯಾಗಿ ಸಹ ಅದೇ ಸೋಮಣ್ಣನ 42 ವರ್ಷದ ಹಿಂದೆ ನೋಡಿದ ಅದೇ ಸೋಮಣ್ಣನವರು ಇಂದು ನೋಡ್ಲಿಕ್ಕೆ ಸರ್. ತಾವು ಈಗಾಗಲೇ ಹಲವಾರು ವಿಷಯಗಳನ್ನ ಪ್ರಸ್ತಾವನೆ ಮಾಡಿದ್ದಕ್ಕೆ ಮತ್ತೆ ಅದನ್ನ ನಾನು ಹೇಳಲಿಕ್ಕೆ ಬಯಸೋದಿಲ್ಲ. 2 ಮುಖ್ಯ ವಿಷಯಗಳಿವೆ ಸರ್. ಒಂದು, ದಕ್ಷಿಣ ಮಂಗಳೂರಿನಿಂದ ಚೆನ್ನೈಗೆ ಟ್ರೈನ್ ಇದೆ ಸರ್. ಯಾಕೆಂತಂದ್ರೆ ಮಂಗಳೂರು ಇಸೆ ನಾವು ಮಡ್ರಾಸ್ ಪ್ರೆಸಿಡೆನ್ಸಿಲಿ ತಂದವರು. ಆದ್ರೆ ನಮ್ದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ ಅದನ್ನ ವಾಟ್ ಎವರ್ ದ ಟ್ರೈನ್ ವಿ ಆರ್ ಹ್ಯಾವಿಂಗ್ ಫ್ರಮ್ ಮ್ಯಾಂಗ್ಳೂರ್ ಟು ಚೆನ್ನೈ ದಟ್ ಶುಡ್ ಬಿ ಗೋ ಟು ವಯಾ
ಗಂಟೆಯಲ್ಲಿ ಅದನ್ನ ರೀಚ್ ಆಗ್ತೀವಿ ಸರ್, ಅರೌಂಡ್ 250-300. ಬಟ್ ಇಲ್ಲಿ ನಾವು 350 ಕಿಲೋಮೀಟರ್ನ ನಾವು ಸುಮಾರು 11 ಗಂಟೆ ತಗೊಳ್ತಾ ಇದ್ದೀವಿ ಸರ್. ಇದು ಒಂದು ಸರ್. ಇನ್ನೊಂದು ಸರ್, ಕೊಂಕಣ್ ರೈಲ್ವೆಗೆ ಈಗ ನಮ್ಮ ಶಿವಮೊಗ್ಗದಿಂದ ಬರುವಂತ ತಾಳ್ಗೊಪ್ಪಕ್ಕೆ ನಮ್ಮ ರೈಲ್ವೆ ಇದೆ ಸರ್. ತಾಳ್ಗೊಪ್ಪ ಟು ಭಟ್ಕಳ್ ಅದು ಒಂದು 60 ಕಿಲೋಮೀಟರ್ ರೈಲ್ವೆ ಮಾಡಿದ್ರೆ ಹೇಗೆ ಬ್ಯಾಂಗ್ಳೂರ್ ಟು ಮುಂಬೈ ಬಿಕಮ್ ಎ ವೆರಿ ಶಾರ್ಟ್ ಡಿಸ್ಟೆನ್ಸ್ ಸರ್. ಇಲ್ಲದೇ ನಾವು ಬೆಂಗಳೂರು ಬೆಂಗಳೂರು ಬಿಟ್ಟರೆ ಬಹುಶಃ ಒಂದು ವಾಣಿಜ್ಯ ರಾಜಧಾನಿ ಮಂಗಳೂರು. ಆ ಮಂಗಳೂರಿಂದ ಬೆಂಗಳೂರಿಗೆ ದಿನನಿತ್ಯ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ರಾತ್ರಿ ಸುಮಾರು ಸರ್ 300 ಬಸ್ಗಳು ಓಡಾಡ್ತವೆ. ನೈಟ್ 300 ಟ್ರಿಪ್ಸ್ ಬಸ್ ರನ್ನಿಂಗ್. ಯಾಕೆ 300 ಬಸ್ ಓಡಾಡ್ತದೆ ಅಂದರೆ ರೈಲು ನಿಧಾನವಾಗಿ ಹೋಗ್ತದೆ, ರೈಲು ಸರಿಯಾಗಿ ಇಲ್ಲ ಅಂತ ಹೇಳಿ ಜನ ಬಸ್ಸನ್ನು ಅವಲಂಬಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ಬೇಕಾಗಿ ಮಂಗಳೂರಿಂದ ಬೆಂಗಳೂರಿಗೆ ಹೋಗುವಂಥ ರೈಲು ಸ್ಪೀಡನ್ನು ಹೆಚ್ಚಿಸಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿಸ್ತಾ ಇದ್ದೀನಿ. ಇನ್ಕ್ರೀಸ್ ದಿ ಮ್ಯಾಕ್ಸಿಮಮ್ ಪರ್ಮಿಸಿಬಲ್ ಸ್ಪೀಡ್ ಟು 110 km/h ಫ್ರಮ್ ಪಟೇಲ್ ಟು ಸುಬ್ರಹ್ಮಣ್ಯ ರೋಡ್ ಟು ಆ್ಯಂಡ್ ಸಕಲೇಶ್ಪುರ್ ಟು ಹಾಸನ. ಈ ಹಾಸನ ಮತ್ತು ನಮ್ಮ ಸುಬ್ರಹ್ಮಣ್ಯ ಘಾಟಲ್ಲಿ ಈಗ ಅಲ್ಲಿ ಸುಮಾರು 30 ಕಿಲೋಮೀಟರ್ ಸ್ಪೀಡಲ್ಲಿ ರೈಲು ಓಡಾಡ್ತಾ ಇದೆ. ಅದನ್ನು ಮ್ಯಾಕ್ಸಿಮಮ್ 45 km/h ಸ್ಪೀಡಲ್ಲಿ ಓಡಿಸಿದ್ರೆ ಅಲ್ಲಿ ಸ್ವಲ್ಪ ನಾವು ಟೈಮ್ ಮೇಕಪ್ ಮಾಡಬಹುದು ಅಂತ ನನ್ನೊಂದು ಸಜೆಷನ್. ಇನ್ನೊಂದು ಸರ್, ಒಂದು ಸಾಕಷ್ಟು ಬದಲಾವಣೆ ಅದೇನ ಒಳಗಡೆ ಸಾಕಷ್ಟು ಬದಲಾವಣೆ. ಧನ್ಯವಾದಗಳು. ಪುತ್ತೂರು, ಆ ಒಂದು ಕಬಕ್ಕ ಪುತ್ತೂರು ರೈಲ್ವೆ ಸ್ಟೇಷನ್ ಅಲ್ಲಿ ಒಂದಷ್ಟು ಮೂಲ ಶಕ್ತಿಯವರು ಒಂದು ಲೆಕ್ಕ ಕೊಟ್ಟಿದ್ದಾರೆ. ನಾನು ಕೊಡ್ತೀನಿ. ಅದು 15 ನಿಮಿಷ ನಮ್ಮ ಸ್ಪೀಕರ್ ಸಾಹೇಬರು ಆಮೇಲೆ ಅವ್ರನ್ನ ಆಮೇಲೆ ನೋಡ್ತೀನಿ ಅವ್ರು ಹೇಳಿ ಕೇಳ್ತೀನಿ. ಒಂದು ನಿಮಿಷ ಸರ್, ನಾನು ಇಲ್ಲಿ ಬಂದು ಜನಪ್ರತಿನಿಧಿ ಆಗಿದ್ದೆ, ನೀವು ಇಲ್ಲಿ ಬಂದಿದ್ದೀನಿ. ಒಂದು ನಿಮಿಷ ಪ್ಲೀಸ್. ಅಲ್ಲ, ಒಂದು ನಿಮಿಷ ಮಾತಾಡಿ. ಕೆಲಸ ಇರಪ್ಪ. ಮನವಿಯ ವಿಚಾರವನ್ನು ನಮ್ಮ ಮುಂದೆ ಇಟ್ಟಿದ್ದೇನೆ. ಈಗಾಗಲೇ ಮಂಗಳೂರು ಸೆಂಟ್ರಲ್ ಮತ್ತೆ ಜಂಕ್ಷನ್ ರೈಲ್ವೆ ಸ್ಟೇಷನ್ ಏನಿದೆ ಅದನ್ನು ಒಂದು ಉತ್ತಮ ರೀತಿಯಲ್ಲಿ ಡೆವಲಪ್ಮೆಂಟ್ ಮಾಡುವ ಕಾರ್ಯವನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕೋಸ್ಕರ ಅಭಿನಂದನೆ ಸಲ್ಲಿಸುತ್ತಾ, ಇದೇ ರೀತಿ ನಮ್ಮ ಸಂಸದರಿಗೆ ವಿಚಾರ ಮಂಡಿಸಿದ್ದಾರೆ. ಸುರತ್ಕಲ್ ರೈಲ್ವೆ ಸ್ಟೇಷನ್ ಏನಿದೆ ಅದನ್ನು ಕೂಡ ಒಂದು 100 ಕೋಟಿ ವೆಚ್ಚದಲ್ಲಿ, ಯಾಕೆಂತ ಹೇಳಿದ್ರೆ ಎಲ್ಲ ಇಂಡಸ್ಟ್ರಿಗಳಿರ್ಬೋದು, MRPL ಇಂದ ಇರ್ಬೋದು, MSF ಇಂದ ಇರ್ಬೋದು, ಎಲ್ಲ MMPT ಇರ್ಬೋದು, ಎಲ್ಲ ಇಂಡಸ್ಟ್ರಿಗಳು ಏನಿದೆ ಅದೆಲ್ಲ ಇರುವಂತದ್ದು ಆ ಸುರತ್ಕಲ್ಗೆ ಸುರತ್ಕಲ್ ರೈಲ್ವೆ ಸ್ಟೇಷನ್ನ ಅನುಕೂಲವಾಗಿದೆ. ಅದೇ ರೀತಿ ನಮ್ಮ ಎಜುಕೇಶನ್ ಸೆಂಟರ್ ಆಗಿರುವಂತಹ NIT ಏನಿದೆ ಅದು ಕೂಡ ಅದಕ್ಕೆ ಹೊಂದಿಕೊಂಡಿರುವ ಕಾರಣ ಅದಕ್ಕೆ ಒಂದು ದೊಡ್ಡ ಮೊತ್ತದಲ್ಲಿ ಅದನ್ನು ನವೀಕೃತಗೊಳಿಸಿ ಅದನ್ನೊಂದು ಮಾಡರ್ನೈಸ್ ರೈಲ್ವೆ ಸ್ಟೇಷನ್ ಆಗಿ ಮಾಡಬೇಕಂತ ತಮ್ಮಲ್ಲಿ ಒಂದು ಶಾಸಕರು ಮನವಿಯನ್ನು ಮಾಡಿದ್ದಾರೆ. ಇದರ ಜೊತೆಗೆ ಇನ್ನೊಂದು ಮನವಿ ಇದೆ ಸರ್. ಆ ರೈಲ್ವೆ ಸ್ಟೇಷನ್ ಅನ್ನು ನಮಗೆ ತೋಪುರಿಗೆ ಏನೋ ಮಾತುಕತೆ ಆಗ್ತಿದೆ, ಅದನ್ನೊಂದು ತೋಪುರಿಗೆ ಶಿಫ್ಟ್ ಮಾಡಿದ್ರೆ ತುಂಬಾ ಅನುಕೂಲ ಆಗ್ತದೆ. ಯಾಕೆಂತ ಹೇಳಿದ್ರೆ ಹೆಚ್ಚೆಚ್ಚು ವೆಹಿಕಲ್ಗಳು ಅಲ್ಲಿ ಪಾಸ್ ಆಗುವ ಕಾರಣ ಹೆವಿ ಒಂದು ಹೆಚ್ಚೆಚ್ಚು ಅಂದ್ರೆ ಒಂದೊಂದು ವೆಹಿಕಲ್ ಏನಿದೆ 50 ಟನ್ 100 ಟನ್ ವೆಹಿಕಲ್ಗಳು ಪಾಸ್ ಆಗ್ತದೆ. ಆ ಸುರತ್ಕಲ್ಲಲ್ಲಿ ಇರುವ ರೈಲ್ವೆ ಬ್ರಿಡ್ಜ್ ಏನಿದೆ ತುಂಬಾ ದುರಸ್ತಿಯಲ್ಲಿದೆ. ಅದಕ್ಕೋಸ್ಕರ ಅದನ್ನು ಕೂಡ ಒಂದು ನವೀಕರಣ ಮಾಡಲಿಕ್ಕೋಸ್ಕರ ಒಂದು ಅನುದಾನವನ್ನು ಒಂದು ನೀಡಬೇಕಾಗಿ ರೋಡ್ ಹತ್ತಿರದಿರುವಂತಹ ಅದನ್ನು ಅಗಲೀಕರಣ ಮಾಡಬೇಕು. ಮತ್ತೆ ಏನಾಗಿದೆ ಯಾವ ಬರ್ತೀನಿ ಅಲ್ಲ, ಒಂದು ನಿಮಿಷ ತಾಳಿ. ಅದ DCO ನಾನು CO आएगा सीओ साहब आप आज ही आप उधर जाना पड़ेगा. अभी इंस्पेक्शन करते साहब को बात करो वो क्या करता है, उसका डेलिब्रेट है तो ऑलरेडी क्या करते हैं सभी करने का आपको संदेश दे DRM कौन है. ಯಾವತ್ತು ನೋಡಿದ್ರು ಹೈವೇ ಅನ್ನು ಬ್ಲಾಕ್ ಮಾಡುವಂತ ಕೆಲಸ ಕಾರ್ಯಗಳು ಆಗ್ತಾ ಇರ್ತದೆ. ಆ ಪಾಸ್ ಆಗುವಂತ ಸಂದರ್ಭದಲ್ಲಿ ಕನಿಷ್ಠ ಒಂದು 10-15 ನಿಮಿಷ ಹೈವೇ ಪೂರ್ತಿಯಾಗಿ ಬ್ಲಾಕ್ ಆಗ್ತದೆ. ಅದಕ್ಕೋಸ್ಕರ ಅದನ್ನು ಏನಾದರೂ ಮಾಡಿ ತೆರವು ಮಾಡುವಂಥದ್ದು. ಇಲ್ಲದಿದ್ರೆ ಆ ಗೂಡ್ಸ್ ಟ್ರೈನ್ ಏನಿದೆ ಅಟ್ಲೀಸ್ಟ್ ಅದು ರಾತ್ರಿ 12 ಗಂಟೆ ನಂತರ ಅದನ್ನು ಟ್ರಾವೆಲ್ ಮಾಡುವಾಗೆ ಮಾಡಿದ್ರೆ ಎಲ್ಲ
ಲೋಕಸಭಾ ಸದಸ್ಯರು ಹೇಳ್ತಾ ಇದ್ರೆ ತೊಂದರೆ ಇಲ್ಲ. ಕಾಮ್ಕೋ ಅಧ್ಯಕ್ಷರು ಸುರತ್ಕಲಿಂದ ಸ್ಟಾರ್ಟ್ ಆಗ್ತದೆ ಸರ್. ಟ್ರಕ್ಸ್ ತುಂಬ ಹೆವಿ ಲೋಡೆಡ್ ಟ್ರಕ್ಸ್ ಸುರತ್ಕಲ್ ಜಂಕ್ಷನ್ ಅಲ್ಲಿ ಪಾಸ್ ಆಗಿ ಇವರ ನೂರು ಸ್ಟೇಷನ್ಗೆ ಹೋಗಿ ಬರ್ತದೆ. ಇಟ್ ಇಸ್ ಗೋಯಿಂಗ್ ಟು ದಟ್ ಸುರತ್ಕಲ್ ಜಂಕ್ಷನ್ ಸ್ಟೇಷನ್. ಸೊ ಸೇಮ್ ಸಿಮಿಲರ್ ರಿಕ್ವೆಸ್ಟ್ ಇಸ್ ಮೈಡ್. ಇಟ್ ಹ್ಯಾಸ್ ಟು ಶಿಫ್ಟ್ ಟು ತೊಗೋರ್ ಜಂಕ್ಷನ್. And I am very sure you guys have not seen that bridge. So if you have seen that bridge, you will not do it. Very dangerous situation. So my chief engineer is here. Nathan, you can explain in Kannada, please. So one of the Kishorpur camp president, ತಮಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೇನೆ ಚೌಟ ಮುಖಾಂತರ. ಸರ್ ಯಾವುದೋ ನಮ್ದು ರಿಪೋರ್ಟ್ ಪ್ರಕಾರ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ವಿ ಸರ್, ಯಾವುದೋ ಒಂಥರ ಡಿಲಾಮಿನೇಟ್ ಕಂಡೀಷನ್ ಇಲ್ಲ. ಹೋಗಿ ಅವರು ನೋಡಪ್ಪ ಇವರೇ ಒಂಚೂರು ಕರ್ಕೊಂಡು ತೋರಿಸು ಸರ್ ಪಟೇಲ್ನಲ್ಲಿ ಒಂದು ಪಾರ್ಟ್ ಆಫ್ ಕೊಂಕಣ್ ರೈಲ್ವೆ ಒಂದು ಕನೆಕ್ಟಿವಿಟಿ ಬೇಕಾಗಿದೆ. ನಿಮಗೆ ಡೆಲ್ಲಿಯಲ್ಲಿ ತಮ್ಮನ್ನು ಭೇಟಿ ಆದಾಗ ನಾನು ಊರಲ್ಲಿ ಹೇಳಿದೆ, ಒಂದು ಮನವಿಯಲ್ಲಿ ಕೊಡ್ತಾ ಇದ್ದೇನೆ ಮತ್ತು ಚೌಟ್ರ ಮುಖಾಂತರ ತಮಗೆ ವಿಚಾರ ಹೇಳಿ ಮನವಿ ಮಾಡ್ತಾ ಇದ್ದೇನೆ. ಅಲ್ಲಿ ತುಂಬಾ ಮನೆಗಳು ಸಹ ಒಂದು ಹೆಲ್ಪ್ ಆಗಬೇಕಾಗಿದೆ ಅಂತ ಕೇಳ್ತಾ ಇದ್ದೇನೆ. ಥ್ಯಾಂಕ್ ಯು. ವೈಸ್ ಚಾನ್ಸಲರ್ ಮಂಗಳೂರು ವಿಶ್ವವಿದ್ಯಾನಿಲಯ ವೈಸ್ ಚಾನ್ಸಲರ್ ಸರ್ ಅವರು ನಮ್ಮ ಕುಂದಾಪುರ ಎಮ್ಎಲ್ಎ ಸರ್. ಅಭಿನಂದನೆ ಮತ್ತು ದಕ್ಷಿಣ ಕನ್ನಡ ಭಾಗದ ಸ್ವಾಗತ ಮಾಡ್ತಾ ಇದ್ದೇನೆ ಸರ್. ತಮ್ಮ ಮುಖಾಂತರ ಎಚ್ಆರ್ಡಿ ಮಿನಿಸ್ಟರ್ಗೆ ಒಂದು ಮನವಿಯನ್ನು ಸಲ್ಲಿಸಬೇಕಾಗಿತ್ತು. ನಾವು ಕೇಂದ್ರ ಸರ್ಕಾರವನ್ನು ಇಲ್ಲಿ ಪ್ರತಿನಿಧಿಸ್ತಾ ಇರೋದ್ರಿಂದ ನಮ್ಮಲ್ಲಿ ಈಗಾಗಲೇ ವಿಶ್ವವಿದ್ಯಾಲಯದಲ್ಲಿ 4 ವರ್ಷದಿಂದ ಒಂದು ದೊಡ್ಡ ಪ್ರಾಜೆಕ್ಟ್ಗೆ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿತ್ತು. ಆ ಮನವಿಯನ್ನು ತಮ್ಮ ಮುಖಾಂತರ ಮತ್ತೊಮ್ಮೆ ಸಲ್ಲಿಸಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ ಸರ್. ನಾವು ದಯವಿಟ್ಟು ಇದನ್ನು ಎಚ್ಆರ್ಡಿ ಮಿನಿಸ್ಟರ್ಗೆ ಸಬ್ಮಿಟ್ ಮಾಡಿ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದ ಕಾರ್ಯವನ್ನು ಮಾಡಿಸ್ಕೊಡ್ಬೇಕು ಅಂತ ನಿಮ್ಮಲ್ಲಿ ನಾನು ಕೋರ್ಕೊಳ್ತಾ ಇದ್ದೇನೆ ಸರ್. ಕೊಡಿ ಸೆಂಕ್ಷನ್ ಆಗಿರುವಂತ, ಆದರೆ ಸದರ್ನ್ ರೈಲ್ವೆ ಅವರು ಇಲ್ಲಿ ಪ್ಲಾಟ್ಫಾರ್ಮ್ ಖಾಲಿ ಇಲ್ಲ, ಹಾಗಾಗಿ ಜಂಕ್ಷನ್ಗೆ ನಿಲ್ಲಿಸಿದ್ದಾರೆ. ಒಂದು ನಿಮಿಷ ಅಮ್ಮ, ಅದರಲ್ಲಿ आपका बैंक उसका मैं हिंदी में बोलूं? थोड़ा तो आएगा और ट्रेन किसका होगा? एक्सप्रेस एक बात सुनिए, 6575 ಒಂದು ನಿಮಿಷ ಸ್ವಾಮಿ, ಬರ್ತಿದ್ರೆ ಕೊಡಿ, ದಯವಿಟ್ಟು ಇವಾಗೆ ಸಾಲ ಮಾಡ್ತಾರೆ. ಕೊಟ್ಟಿದೆ ಆಲ್ರೆಡಿ. ನನ್ನ ಕೈ ಕೊಡಿ ಒಂಚೂರು ಒಂದು ಸರಿ ಆಯ್ತು. ನೆಕ್ಸ್ಟ್ ಹೇಳಿ. ಈ ಟ್ರೈನಿಗೆ ಸರ್ 27/2/24 ಮಂಗಳೂರು ಸೆಂಟ್ರಲ್ಗೆ ವಿಸ್ತರಣೆಗೆ ರೈಲ್ವೆ ಬೋರ್ಡಿನಿಂದ ಆರ್ಡರ್ ಆಗಿದೆ. ಆದರೆ ಆ ರೈಲು ಇವತ್ತಿಗೂ ನಮ್ಮ ಸೆಂಟ್ರಲ್ಗೆ ಬರ್ತಾ ಇಲ್ಲ. ಸರ್ 0737778 ಇದು ಮಂಗಳೂರು ವಿಜಯಪುರಕ್ಕೆ ಓಡ್ತಾ ಇರುವಂತ ರೈಲು. ಇದು ವಿಶೇಷ ರೈಲು ಹೇಳಿ ಇದಕ್ಕೆ ರೇಟ್ ಜಾಸ್ತಿ ಇದೆ ಸರ್. ಇದನ್ನು ನೀವು ಸಾಮಾನ್ಯ ರೈಲು ಹೇಳಿ ಪರಿಗಣಿಸಬೇಕು. ಯಾಕೆ ಸರ್, ವಿಜಯಪುರದಿಂದ ಮಂಗಳೂರಿಗೆ ಕೆಲಸಕ್ಕೆ ಬರುವವರು ಬಡ ಮತ್ತು ಮಧ್ಯಮ ವರ್ಗದವರು. ಒಂದು ನಿಮಿಷ ಅದನ್ನ ನೀವೇನಾದ್ರೂ ಕೊಡಿ ಕೊಟ್ಟಿದ್ದೀರಿ. ಕೊಡ್ರಿ, ಬೇಕಾಯ್ತಲ್ಲಪ್ಪ ಇವೆಲ್ಲ ಬಿಡಿ. ಇವಾಗ ಆಯ್ತು. ನೆಕ್ಸ್ಟ್ ಇಲ್ಲ, ಒಂದು ನಿಮಿಷ ದಯವಿಟ್ಟು ನನ್ನ ಮಾತು ಕೇಳ್ತೀರಾ? ನಾನು ಸಿಂಗಲ್ ಅಲ್ಲ, ನಿಮ್ದೇನಾದ್ರು ಬರ್ಕೊಡಿ. ನಾನು ಅದನ್ನ 2-3 ದಿವಸದಲ್ಲಿ ನಿಮ್ಗೆ ಮಾಹಿತಿನೂ ಕೊಡ್ತೀನಿ, ಅದನ್ನು ಬರೀತೀನಿ. ಒಂದು ನಿಮಿಷ ತಾಳಿ. ನಾನು ನಿಮ್ಮ ಲೋಕಸಭಾ ಸದಸ್ಯರನ್ನ, ನಿಮ್ಮ ಶಾಸಕರನ್ನ, ನಿಮ್ಮ ವಿಧಾನ ಪರಿಷತ್ತಿನ ಸದಸ್ಯರನ್ನ ವಿನಂತಿ ಮಾಡಿದ್ದೇನೆ. ನಮ್ಮ ಅಧಿಕಾರಿಗಳು ಶನಿವಾರ ಬೆಳಿಗ್ಗೆ 2ರಿಂದ 3 ಗಂಟೆ ಇಲ್ಲಿ ಕೂತ್ಕೋತಾರೆ. ಕೂತ್ಕೊಂಡು ನಿಮ್ಮೆಲ್ಲ ತರದ ಯಾವ ಹವಾಲುಗಳ ಅವಶ್ಯಕತೆ ಇದೆ ಅದನ್ನ ಪೂರೈಸೋದಕ್ಕೆ ನನ್ನ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದೀನಿ. MLC ಸಾಹೇಬ್ ಬಂಡವಾಳ मैसूर बंटवाल में सर 8 महीने का पहले अमृत महीना योजना पास हुआ था सर. वो काम बहुत तेजी से चल रहा है सर, तेजी से नहीं चल रहा है.
साउथ वेस्टर्न रहिल्वे का काम गतिशक्ति से ಎಲ್ಲವೂ ಕೂಡ 51 ಸ್ಟೇಷನ್ ನಾವೀಗಾಗಲೇ ಆಧುನೀಕರಣ ಮಾಡ್ತಾ ಇದ್ದೀವಿ. ಮತ್ತು ನಿಮ್ಮ ಬಂಡವಾಳ ಒಂದು ನಿಮಿಷ ಸರ್, ಒಂದು ನಿಮಿಷ ಸಭೆ ಒಂದು ವಿನಂತಿ ಇದೆ. ಈ ಸಭೆಯನ್ನು ನಾವು ಯಾರೆಲ್ಲ ಮನವಿ ಕೊಡ್ಲಿಕ್ಕಿದ್ರು ಕೊನೆಗೆ ಕೊಡ್ತಾರೆ, ಮಧ್ಯದಲ್ಲಿ ಬಂದು ಮನವಿ ಕೊಡೋದು ಬೇಡ. ಈ ಸಭೆಯನ್ನು ನಾವು ಮುಗಿಸುವ. ಸಚಿವರನ್ನ ನಾನು ಬಹಳ ವಿನಂತಿ ಮಾಡಿ ಮಂಗಳೂರಿಗೆ ಕರೆಸಿದ್ದೇನೆ. ನಾವು ಸಭಾ ಮರ್ಯಾದೆಯನ್ನು ಇಟ್ಕೊಂಡು ಈ ಸಭೆಯನ್ನು ನಡೆಸೋದು. ಯಾಕೆಂದ್ರೆ ನಾಳೆ ಅವರು ಮತ್ತೆ ಬರದಾಗೆ ಆಗ್ಬಾರ್ದು ಮಂಗಳೂರಿಗೆ. ಅದು ಮುಗಿಸ್ಕೊಂಡು ನಿಮ್ಮ ಜೊತೆಲಿ ಬಂದು ಪೂಜಾರ ಜೊತೆಲೇ ಇರ್ತೀನಿ. ಸರ್, ಈಗ ಪೂಜಾರ ಜೊತೆ ಸಭೆಗಳನ್ನು ಮಾಡ್ತೀನಿ. ಈಗಾಗಲೇ ಕಾಗೇರಿ ಸಾಹೇಬರು ನಂತರ ಮಾತಾಡಿದ್ದಾರೆ. ನಾವು ಏನು ಪೂಜಾರಿ ಶ್ರೀನಿವಾಸ ಪೂಜಾರಿ ಇದ್ರು, ಒಂದು ದಿವಸ 2 ದಿವಸ ಅಲ್ಲೇ ಬರ್ತೀವಿ. ಎಲ್ಲ ಅಧಿಕಾರಿಗಳು ಬಂದು ಇದೇ ರೀತಿ ಸಭೆಗಳು ಮಾಡಿ ಎಷ್ಟು ಸಾಧ್ಯನೋ ಸಣ್ಣ ಪುಟ್ಟದ್ದು ಬಗೆಹರಿಸ್ತೀವಿ, ತೊಂದರೆ ಇಲ್ಲ. ಆಮೇಲೆ ಯಾರೇ ಸಭೆ ತಂದು ಆಮೇಲೆ ಯಾರು ಅಡುಗೆ ದಯವಿಟ್ಟು respected MPs, my ruling officers, ladies and gentlemen. There are certain issues that have been raised by honorable MPs and honorable minister, and of course from the forum here. There are certain things I would like to mention here. Number one is that honorable minister said that there should be coordination meeting with the honorable MPs and MLAs and public representatives. We generally meet through Konkan Railway Users Consultative Committee every quarterly, but I have decided that with the public representative we will be meeting every 3 months, and from August we will be starting this new meeting pertaining to issues of Konkan Railway. That is number one. Number two is that Udupi station has been identified and nominated for Amrit Bharat station scheme last year, but so far we have not received any funds there. So I would like to request honorable minister to allocate some funds so that we can start a modern Udupi railway station under the banner of Amrit Bharat station scheme. There are certain issues regarding passenger amenities in Karwar region in general and Udupi and Surathkal in particular. I am happy to announce that this financial year I will be spending around 4 crore rupees in Karwar region exclusively on passenger amenities, especially covered shed and platform shelters. Then Surathkal station, shifting of Roro from Surathkal to Dhukur. I will be requiring some land portion because for truckers to have a parking area in Dhukur area, I definitely need assistance from Karnataka state. Certainly Roro can be shifted from Surathkal to Dhukur. That is not a very big issue. Honorable Ambassador, Mr. Sumanna ji, other dignitaries. Sir, there is a demand for additional coaches. Let me tell you, we are adding general coaches, second class coaches in many trains. We have already added around 24-25 coaches slowly, and other trains proposal is always there. So this is our consideration. We will definitely adding more and more second class and GS coaches for the convenience of the passengers. And as you know, doubling work is going on. So once the doubling work is completed, we will be in position to add more trains. So kindly bear with us for some time for adding more trains. As far as Gati Shakti work is concerned, we are paying attention and trying to solve the issues. And Gati Shakti work, we are constantly monitoring it also. So there are some delays due to land acquisition problems or various other issues, technical issues. So we are on the job, and we are definitely committed for completing these projects also in time. Thank you, sir. Just before Southern GM speaks, this is concerning South Western Railway. There is a train moving from 16511, 16512, which is Gyan
train is going to go to SMBT, that is Bayapanadi. This train. If the train goes to Bayapanadi, the next stop will be Kunigal Junction. It will not go through KSR and Yeshwanthpur Junction. Now people moving from Bangalore to Bangalore, their main station is KSR, Nandivili Sangoli Rana Junction and Yeshwanthpur Junction. We request it to continue in the old format. I do not know why this change is being proposed. That's only temporary arrangement for how long? Sir, that is for around 154 days, sir. Because that's a station development going on in Yeshwanthpur station. So are you going to close Yeshwanthpur station? No, sir. Some of the time. Why only this train? No, sir. We are shifting, not only this train, we are shifting 5 years of train. This is the only train we have. 54 days is quite a long time. If you move to Bayapanadi, the next station is Kunigal. People who travel in train cannot move to Kunigal to catch the train, Bangalore people. So there are a lot of trains moving from Yeshwanthpur Junction. This is the only train which we are dependent on. So please do not move it from to Bayapanadi. It will create a lot of problems. As it is, we are short of trains. We will examine it actually. Yeshwanthpur ka major station development is going on. So we will examine it what best can be done, sir. ಸರ್ ಒಂದೇ ಟ್ರೈನ್ ನೀವು ಕನ್ನಡ ಬರ್ತದೆ ಕನ್ನಡದನ್ನಾಗಿ ನೀನು ಬರ್ತದೆ ಅಂತ ಒಬ್ಬರು ಮಾತಾಡೋದ್ರ ದಯವಿಟ್ಟು ಅರವಿಂದ್ ಅವರು ನಾವೆಲ್ಲ ಹೋಗಿದ್ದೀವಿ ನೀವು ಬಂದಿದ್ರಿ ಅವರು ದಯವಿಟ್ಟು ಅದೇನಿದೆ ಏನು MP ಸಾಹೇಬ್ ಹೇಳಿದ್ದಾರೆ ಒಂದೇ ಟ್ರೈನ್ ಇರೋದು ಅಷ್ಟೊಂದು ಟ್ರೈನ್ ಓಡಾಡ್ತಾರೆ ಅದಕ್ಕೆ ಆ ಟೈಮಲ್ಲಿ ಯಾವ್ದಾದ್ರು ಬೇರೆ ಟ್ರೈನ್ ಶಿಫ್ಟ್ ಮಾಡಿ ಆ ಟ್ರೈನಿಗೆ ಹೋಗೋದಕ್ಕೆ ಅಲ್ಲಿಂದಾನೆ ದಾರಿ ಎಕ್ಸಾಮಿನ್ ಮಾಡ್ತೀವಿ ಸರ್. ಎಕ್ಸಾಮಿನ್ ಎಲ್ಲ ಮಾಡಬೇಕು ಸುನೀಲ್ ಇಟ್ ಇಸ್ ಯುವರ್ ಪ್ಲೀಸ್ very serious issue, sir. ಇಲ್ಲ ಸರ್, ಅವರು ಇದ್ದಿದ್ದು ಖುಷಿಯಾಗಿ ಉತ್ತರ ಎಕ್ಸಾಮಿನ್ ಅಂತ ಕೊಟ್ಟರೆ ನೀವು ಎಕ್ಸಾಮಿನ್ ಮಾಡಿಲ್ಲ ಸರ್. ಒಂದು ನಿಮಿಷ, ನಿಮ್ಮ ಹೆಸರೇನು? ದಯವಿಟ್ಟು ಇದು ರೈಲ್ವೆ ಇಲಾಖೆ ಇದರ ಸೂಕ್ಷ್ಮತೆ ಅರ್ಥ ಮಾಡ್ಕೊಂಡಿದ್ದೀನಿ. ಮಾಡುವ ಓಡಾಟ ಕೆಲಸ ಒಂದು ನಿಮಿಷ. ಅಲ್ಲಿ ನಾನು ಎಲ್ಲ ಪ್ಲಾಟ್ಫಾರ್ಮ್ ನೋಡಿದ್ದೀನಿ, ಕೆಲಸನೂ ಚೆನ್ನಾಗಿ ನಡೀತಾ ಇದೆ. ಅಲ್ಲಿಂದ ಕೂಡ ನಾನು ಒಂದು ಶ್ರೀವತ್ಸವನು ಇದ್ವಿ. ನೀವು ಇಲ್ಲ ಬೇಡ ಸರ್, ಮಾಡ್ತೀನಿ. ಇವತ್ತು ಸಂಜೆ ಒಳಗಡೆ ನೀವು ಕುತ್ಕೊಂಡು ನಾಳೆ ಸಂಜೆ ನಾಳೆ ಒಳಗಡೆ ನನಗೆ MP ಸಾಹೇಬ್ ಹೇಳಬೇಕು ಮತ್ತೆ ಅಲ್ಲಿಂದ ಏನಾಗಿದೆ ಅಂತ. ಡೋಂಟ್ ವೇಟ್ 1 day 2 days. ನೋ ಮಾಡಿ, ದಯವಿಟ್ಟು ಮಾಡಿ. ಒಂದು ನಿಮಿಷ ಗೊತ್ತಿಲ್ಲ ಆದ್ರಿಂದ अब मालूम होता है ना, ये तीनों आदमी क्या कभी नहीं किया तो बहुत मुश्किल होता है. इसलिए तीनों को बात करेंगे बाद में. अभी क्या क्या इनका कमिटमेंट चर्चा हो कोई सभी करने का भी इंस्ट्रक्शन देने का एक बहुत प्रीसियस कीजिए. On behalf of Southern Railway, first of all, I thank you, Honorable Minister, for holding this meeting in which we can interact and hear each other's problem and solve those issues. So today morning we had visited Bangalore Central and Bangalore Junction. Had a master plan of Bangalore Central station to convert it into a world-class station has already been prepared. It was shown to everybody at the station. And this proposal will be further discussed for refinement with the Honorable MP in the coming Saturday. Thereafter we will submit the detailed project report to Railway Board and it should be sanctioned by next month. And then we will undertake tendering and other things in which we are developing second entry also at Bangalore Central, and we are upgrading all the passenger amenities. The world-class building is coming up. New foot-over bridges are coming up, skywalks, lifts, escalator, everything will be there, which can possibly be there. So this will be costing around between 250 to 300 crore. And once it is sanctioned, then the tendering process will be there for about 6 months. And we hope that the new contractor should be in place for
contract should be in place by March, April, and from then onwards it will take about 3 years to commission this new world-class station, which will include second entry also. And then we also visited Mangalore Junction station, which has also been taken up under Amrit station scheme, and almost 50% work has already been done, and the master plan was also shared with all the dignitaries, and this work is likely to be completed by December. And other than this, we are also planning to add 2 more platforms at Bangalore Junction, which is platform number 4 and 5 will be added, and to prevent movement of empty trains between Mangalore and Bandar, we are trying to add more stabilizing lines at both Mangalore Junction and Mangalore Center, so that there is very limited movement between Mangalore and Bandar, which is causing the problem of level crossing congestion and cleanliness. Besides, we will also study how this level crossing can be converted into RUB or ROB, so that there is no traffic jam at the level crossing which public here has represented. And today also DRM will be having a visit to some of the issues which have been highlighted, and this coming Saturday we will again have a meeting with Honorable MP to thrash out all the issues which have come up, to resolve all the issues. So I again thank you very much for everybody. ಸರ್, ಈಗ ಎಲ್ಲರೂ ರೈಸ್ ಮಾಡಿರುವ ಇಶ್ಯೂಸ್ ಅನ್ನ ನೋಟ್ ಮಾಡ್ಕೊಂಡಿದ್ದೀವಿ ಸರ್. ತಮ್ಮ ಮಾರ್ಗದರ್ಶನ ಸರ್, ಸ್ಯಾಟರ್ಡೇ ಡೀಟೇಲ್ ಆಗಿ ಇದತ್ತು ಮೀಟಿಂಗ್ ಮಾಡ್ತೀವಿ ಸರ್. ಐ ವಿಲ್ ಆಲ್ಸೋ ಎಸ್ಟಾಬ್ಲಿಷ್ ಕೋಆರ್ಡಿನೇಷನ್ ವಿತ್ ಸೀನಿಯರ್ ಆಫೀಸರ್ಸ್ ಆಫ್ railways, and we will for that 3 monthly committee sir, we will constitute, so that all these issues we can thrash it out in detail, and for alternative land and cooperation from corporation and from our side sir, we will 100% ensure that it is done in time sir. I will establish communication with the senior officers and will inform the committee sir. Thank you sir. One minute please. ಇವತ್ತು ಇಡೀ ದೇಶದಲ್ಲಿ ಇಷ್ಟೆಲ್ಲವೂ ಕೂಡ ಸ್ಟೇಷನ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಇದರಲ್ಲಿ ಪ್ರಮುಖವಾದ ಪಾತ್ರ ನಮ್ಮ ಭಾರತ್ ಸಿಂಗ್ ಅವರು. ಐ ಟೋಲ್ಡ್ आप क्या देश में भी इम्प्रूवमेंट स्टेशन हो रहे हैं, आपका बहुत आइडिया है, इसलिए आपको ಮತ್ತೆ ಇವತ್ತು ನಾವೇನು ಇವತ್ತು ಮಾಡಿದ್ದೀವಿ ಕರ್ನಾಟಕದಲ್ಲಿ, ನಾನು ತುಂಬ ಆನಂದ ಆಗಿರೋದು ಒಟ್ಟು ದೇಶದಲ್ಲಿ ರೈಲ್ವೆ ಸ್ಟೇಷನ್ ಅನ್ನ ಕರ್ನಾಟಕ ರಾಜ್ಯದಲ್ಲಿ ಆಧುನೀಕರಣ ಮಾಡೋದಕ್ಕೆ ಅದನ್ನ 1920 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. 59 ಅದರಲ್ಲಿ ನಿಮ್ಮ ಮಂಗಳೂರು ಸೆಂಟ್ರಲ್ ಏನಿದೆ ಅದು 312 ಕೋಟಿ ರೂಪಾಯಿ, 300 ಕೋಟಿ ರೂಪಾಯಿ ವಿಶ್ವ ದರ್ಜೆಯ ರೈಲ್ವೆ ಸ್ಟೇಷನ್ಗೆ ಟೆಂಡರ್ ಕರೆದು ಡಿಸೆಂಬರ್ ಒಳಗಡೆ ಕೆಲಸವನ್ನು ಕೂಡ ಡಿಸೆಂಬರ್ ಮೇ काम चालू होने को होता है, ಮಾರ್ಚ್ ಒಳಗಡೆ ಕೆಲಸ ಶುರು ಮಾಡಿ 2-3 ವರ್ಷ ಅಂತ ಹೇಳ್ತಾರೆ. ನಾನೇ ಇದ್ರೆ 2 ವರ್ಷದಲ್ಲಿ ಅದನ್ನ ಬಿಲ್ಡಿಂಗ್ ಮುಗಿಸಿ ನಮ್ಮ ಅಶ್ವಿನಿ ವೈಷ್ಣವ್ರಿಗೆ ಉದ್ಘಾಟನೆ ಮಾಡ್ತೀವಿ. ಮತ್ತೆ ಇವತ್ತು ನಮ್ಮ ಪ್ಲಾಟ್ಫಾರ್ಮ್ಗಳು ಜಾಸ್ತಿ ಮಾಡೋದು, ಒಂದೇ ಭಾರತ ರೈಲು ನಿಲ್ಲಿಸ್ತಕ್ಕಂಥದ್ದು, ಬೇರೆ ಬೇರೆ ಕೆಲಸ ಕಾರ್ಯಗಳೇನಿದೆ ಇದೆಲ್ಲವನ್ನು ಕೂಡ ಮಾಡ್ತಕ್ಕಂಥದಕ್ಕೆ ನಾವು ಕ್ರಮವನ್ನು ವಹಿಸ್ತೀವಿ. ಭಾರತ ದೇಶದಲ್ಲಿ ಮೋದಿಯವರು ರಾಷ್ಟ್ರದ ಪ್ರಧಾನಿಗಳಾದ ಮೇಲೆ 4-5 ವರ್ಷದಲ್ಲಿ 1924 ರೈಲ್ವೆ ಸ್ಟೇಷನ್ಗಳನ್ನು ಆಧುನೀಕರಣ ಮಾಡಿ ದೇಶಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಇದು ಕೇವಲ ಕರ್ನಾಟಕ ಅಲ್ಲ, ಇಡೀ ಭಾರತ ದೇಶಕ್ಕೆ. ಮತ್ತೆ ಒಂದು ಇದರಲ್ಲಿ ಬೆಂಗಳೂರಿನಲ್ಲಿ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್, ಬೆಂಗಳೂರು
ಶ್ರೀನಿವಾಸಪುರ ರೈಲ್ವೆ ಸ್ಟೇಷನು, ವಾಡಿ ರೈಲ್ವೆ ಸ್ಟೇಷನ್ ಈಗಾಗಲೇ ಮುಗಿತಾ ಬಂದಿವೆ. ಬೆಂಗಳೂರು ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಅನ್ನ 1,000 ಕೋಟಿ ರೂಪಾಯಿಗಳಲ್ಲಿ ಇಡೀ ವಿಶ್ವದಲ್ಲಿ ಬೆಂಗಳೂರು ನಗರದ ರೈಲ್ವೆ ಸ್ಟೇಷನು ಮತ್ತಿಮಟ್ಟೆ ಏರ್ಪೋರ್ಟ್ ಅಂತ ಅನ್ನೋ ಮಟ್ಟದಲ್ಲಿ ತರ್ತಕ್ಕಂಥದಕ್ಕೂ ಕೂಡ ಈಗಾಗಲೇ ನಮ್ಮ ಮಂತ್ರಿಗಳು ತೀರ್ಮಾನ ಮಾಡಿ ಅದೆಲ್ಲವೂ ಆಗಿದೆ. ನನಗೊಂದು ತಮ್ಮಲ್ಲಿ ವಿನಂತಿ ಮಾಡೋದು, ಏನಿವತ್ತು ನಿಮ್ಮ ತುಂಬಾ ದಿನದ ನೋವಿದೆ. ಕೊಂಕಣ ರೈಲ್ವೆ ನಮ್ಮೊಂದು ಆಫೀಸ್ ಇಲ್ಲ, ನಮ್ಮನ್ನು ಹೇಳೋರು ಕೇಳೋರಿಲ್ಲ, ಇವೆಲ್ಲವೂ ಕೂಡ ನನಗೆ ಖಂಡಿತ ಹೇಳ್ತೀನಿ. ಚೌತ ಅವರು ಬಂದು ದಿನ ಬಂದಾಗೆಲ್ಲ ಅವ್ರದ್ದು ಬರೀ ನನ್ನ ಹತ್ರ ತಲೆಗಾಗ್ತಾ ಇದ್ದೀನಿ, ಒಂದೇ ಕೆಲಸ. ನಾನು ಈಗಾಗಲೇ ಅಧಿಕಾರಿಗಳು 3 ಜನಕ್ಕೆ ಏನು ಹೇಳಿದ್ದೀನಿ ಅಂದರೆ, ಕೊಂಕಣ ರೈಲ್ವೆ ಇದೆ, ಸೌತ್ ಸದರ್ನ್ ಇದೆ, ಸೌತ್ ಈಸ್ಟರ್ನ್ ಇದೆ, ನೀವು 3 ಜನ ಕೂತ್ಕೊಳ್ಳಿ. ಮಂಗಳೂರು ರೈಲ್ವೆ ಸ್ಟೇಷನ್ ಅನ್ನೋದಕ್ಕಾಗಿ ಈ ಭಾಗದ ಜನರಿಗೆ ಯಾವ ರೀತಿ ಸವಲತ್ತನ್ನು ನಾವು ಕೊಡ್ಬೋದು. आपका तीनों भी ये कमेटी आपको अभी कंस्टिट्यूट करें. वो कमेटी में टेक्निकली मुझे काबिल नहीं चाहिए, टेक्निकली मुझे चाहिए, दूसरा मुझे नहीं चाहिए. क्या किया तो इसको ये करेगा पालघाट में ऑफिस है, इन्हें कैसा बदल आने का बात करने का नहीं होता. इसलिए इसमें स्ट्रेंथनिंग करने का, बाद में ये स्टेशन का कैसा ये करेगा. ये वन ऑफ द मोस्ट बिजनेस सेंटर इन बेंगलुरु. इसलिए ನಾನು 3 ಜನದ ಒಂದು ಕಮಿಟಿಯನ್ನು ಮಾಡಿದ್ದೀವಿ. ಚೌತಾವ್ರೆ ನಾವು ಜಿಲ್ಲಾಧಿಕಾರಿಗಳು ಶ್ರೀನಿವಾಸ ಪೂಜಾರಿ ಅವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಈ 3 ಜನರ ಮೇಲೆ ಕೊಂಕಣ ರೈಲ್ವೆ ಮಾಡಬೇಕು, ಸೌತ್ ಸದರ್ನ್ ಏನು, ಸೌತ್ ಈಸ್ಟರ್ನ್ ಏನು, ಮತ್ತೊಂದೇನು ಎಲ್ಲವೂ ಕೂಡ ಮಾಡಿ ನನಗೆ ಒಂದು 15-20 ದಿವಸ ನಾನು ಆ್ಯಸ್ ಎ ಫ್ರೆಂಡ್ ನಾಟ್ ಆ್ಯಸ್ ಎ ಮಿನಿಸ್ಟರ್ आपका अनुभव क्या है, आपका किधर इधर इम्प्रूवमेंट करने का कैसा टेक्निकली जाना पड़ेगा, थोड़ा मुझे मार्गदर्शन दें. तीनों में आपका DRM रहेगा, आपका CEO रहेगा, सभी रहेगा. मुझे क्या तो भी कीजिए. ಕೊಂಕಣ ರೈಲ್ವೆ ಹೋಗೋದೇನು ನನಗನ್ನಿಸ್ತಾರೆ ಇನ್ನು 50 ವರ್ಷ ಆದ್ರೆ ಇದ್ದೀನಿ. ಇದನ್ನ ಬಗೆಹರಿಸಬೇಕಾದ್ದು ನಮ್ಮ ಕರ್ತವ್ಯ. मैं आपका पास बात कर रहे कैसा बात करने का, क्या करने का, टेक्निकली कैसा है, ये फिजिबिलिटी का मुझे क्या मालूम है. बेसिकली मैंने आर्ट किया, मुझे थोड़ा भी इसका टेक्निकली मुझे क्या भी मालूम नहीं. इसलिए तीनों भी आप तीनों भी मैं उसको बोलिए, आप तीनों को भगवान के साथ बात किया, इधर बैठिए, कहाँ से कैसे काम करना. तीनों भी तीनों स्टेट में से आपको एक स्टेट के एक आदमी अब ಒಬ್ಬರು ಬೇರೆ ಬೇರೆ ರಾಜ್ಯದಿಂದ ಬಂದಿರ್ತಾರೆ. 3 ಜನ ಕೂಡ ಇವತ್ತು ದಾರಿ ತೋರಿಸೋದು ಇಸಿದೆ ರೈಟ್. ಚೌತಾವರಿಗೆ ನಾನು ವಿನಂತಿಸ್ತೀನಿ, ನಮ್ಮ ಶ್ರೀನಿವಾಸ ಪೂಜಾರವರು ಇದು ಯಾವುದದು ಕೊಲ್ಲೂರು ಮುಖಾಂಬಿಕೆ ಬಡವರಿಗೆ ತಮಿಳುನಾಡು ಕಡೆಯಿಂದ ಯಾವುದೇ ರೈಲಿಲ್ಲ ಮಾಡಬೇಕು ಅಂತ ಹೇಳಿದ್ದಾರೆ. ಅಣ್ಣ ಪೂಜಾರಿ ಅಣ್ಣ 1 ತಿಂಗಳು 1 ತಿಂಗಳು ಆಗಿದ್ದು ಇಬ್ಬರು ಜೊತೆ ಕೂತ್ಕೊಳ್ಳೋಣ. ನೀನು ಆದೇಶವನ್ನು ಪಾಲನೆ ಮಾಡೋಕ್ಕೆ ಸೋಮಣ್ಣ ಇರೋದು, ನೀನು ಆದೇಶವನ್ನು ಪಾಲನೆ ಮಾಡೋಕ್ಕೆ ಕಟ್ಟಿರೋದು. ಯಾಕಂದ್ರೆ ಪೂಜಾರ ಅಂದ್ರೆ ಎಲ್ಲರಿಗಿಂತ ಜಾಸ್ತಿ ಅದೇನೋ ಮಾಡ್ಬಿಟ್ಟಿದ್ದಾರೆ ಗೊತ್ತಿಲ್ಲ. ಯಾರ್ಯಾರ ಮನೆಗೆ ಹೋಗಿ ಎಲ್ಲರ ಮೇಲೆ ಯಾರ ಮೇಲೆ ಅಷ್ಟೊಂದು ಸಿಬ್ಬಂದಿ ಇಲ್ಲ. ಪೂಜಾರ ಅಂದ್ರೆ ನಾವು ಒಳ್ಳೆಯವರು ಅಂತ ಹಂಗಾಗಿ ದಯಮಾಡಿ ನಾವೆಲ್ಲ ಒಟ್ಟಿಗೆ ಇರೋಣ. ನಾನೆಲ್ಲ ಅಧಿಕಾರಿಗಳಿಗೆ ಯಾರ್ಯಾರಿಗೆ ಕನ್ನಡ ಬರೋದಿಲ್ಲ ರಿಕ್ವೆಸ್ಟ್ ಮಾಡ್ತೀನಿ, ಮತ್ತೊಂದ್ಸರಿ ಕಲ್ತ್ಕೊಳ್ಳಿ. ಸಾಮಾನ್ಯ ಜನರ ಜೊತೆ ಮಾಡಿ, ವಿಶೇಷವಾಗಿ ಬಡವರು ರೈಲು ಹತ್ತಬೇಕಾದ್ರೆ ಎಷ್ಟು ಕಷ್ಟಪಡ್ತಾರೆ, ಏನಾಗ್ತದೆ ಎಂತಾಗ್ತದೆ ಎಲ್ಲರಿಗೂ ನಿಮ್ಗೆ ಗೊತ್ತಿದೆ. ನಾನು ಕೂಡ ಭಾರಿ ಬಡತನ ಬಂದವನು. ಬೆಂಗಳೂರು ನಗರದಲ್ಲಿ ಇನ್ನೊಂದು 15 ದಿವಸದ ಮಧ್ಯಾಹ್ನ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಒಂದು ಕಚೇರಿಯೂ ಕೂಡ ತೆಗಿತಾ ಇದ್ದೀನಿ. ಅಲ್ಲಿ ಏನು ರೈಲ್ವೆ ಪ್ರಯಾಣಿಕರಿಗೋಸ್ಕರವಾಗಿ ಒಬ್ಬ ಮಂತ್ರಿ ಆದವರು ದಿನಕ್ಕೆ ವಾರದಲ್ಲಿ 1 ದಿನ ಪೂರ್ತಿ ಅಲ್ಲೇ ಕೂತ್ಕೊತೀನಿ. ನಮ್ಮ ಅಧಿಕಾರಿಗಳನ್ನ ಕೂತ್ಕೊಂಡು ಇಡೀ ರಾಜ್ಯದಲ್ಲಿ ಯಾವ ರೀತಿ ಮಾಡಬೇಕು, ದೇಶದಲ್ಲಿ ಏನು ಮಾಡಬೇಕು ಅನ್ನೋದಕ್ಕೆ ಒಂದು ಚಾಲನೆ ಕೊಡೋಣ. ಇದಕ್ಕೆಲ್ಲ ಕಾರಣ ರಾಷ್ಟ್ರದ ಪ್ರಧಾನಿಗಳು, ರಾಷ್ಟ್ರದ ರೈಲ್ವೆ ಮಂತ್ರಿಗಳಿಗೆ ನಾವೆಲ್ಲ ಒಟ್ಟಾಗಿ ಸೇರಿ ವಿನಂತಿ ಸಲ್ಲಿಸೋಣ ಅಂತ ಹೇಳಿ ಇವತ್ತು ನಾವು ಏನೇನು ಮಾಡಿದ್ದೀವಿ. ಚೌತಾದ್ರೆ ನೀವು ನಿಮ್ಮ DRM ನಿಮ್ಗೆ ಸಂಬಂಧಪಟ್ಟವರು ನಿಮ್ಮ ಮಾತನ್ನೇನಾದ್ರು ಕೇಳಿಲ್ಲ ಅಂದ್ರೆ ದಯವಿಟ್ಟು ಅದನ್ನು ಗಮನಿಸ್ತೇನೆ. DC ಜಿಲ್ಲಾಧಿಕಾರಿಗಳ ಜೊತೆಗೆ ಸೇರಿಸ್ಕೊಳ್ಳಿ, ಪೊಲೀಸ್ ಆಫೀಸರ್ ಸೇರಿಸ್ಕೊಳ್ಳಿ, ಯಾರ ಜೊತೆಗೆ ಸೇರಿಸ್ಕೊತೀರೋ ಕೆಲಸ ಆಗಬೇಕು ಬಡವರಿಗೆ, ಸಾಮಾನ್ಯರಿಗೆ. ತುಂಬಾ ಜನ ಮಾಡೋಣ ಅಂತ ಹೇಳಿ ಕ್ಲೋಸ್ ಮಾಡೋಣ.
ಸರ್ 1 ಮಿನಿಟ್ ದಯವಿಟ್ಟು ಕೆನರಾ ಚೇಂಬರ್ ಆಫ್ ಕಾಮರ್ಸ್ ಅವರನ್ನು ಮಾತಾಡಿದ್ದಾರೆ, ಅವರಿಗೆ ಒಂದು ಮಾತಾಡುವಂತ ಅವಕಾಶ ಸನ್ಮಾನ್ಯ ಸಚಿವ ಬೆಂಗಳೂರು ಬ್ಯಾಂಕ್ ಹೈಸ್ಪೀಡ್ ಕನೆಕ್ಟಿವಿಟಿ ಅದರ ಬಗ್ಗೆ ನೀವು ಅವರಿಗೆ ಉಲ್ಲೇಖ ಮಾಡಿದ್ದೀರಿ. ಅದೇ ರೀತಿ ನಮ್ಮ ವಂದೇ ಭಾರತ್ ಬ್ಯಾಂಗ್ಳೂರು ಮಟ್ಟ ಮುಂಬೈಗೆ ಎಕ್ಸ್ಟೆನ್ಷನ್, ಮುಂಬೈಯಿಂದ ಮಟ್ಟ ಬರುವಂತ ರೈಲನ್ನು ಮಂಗಳೂರಿಗೆ. ಅದೇ ರೀತಿ ಸರ್ ನಮ್ಮ ಮುಖ್ಯವಾಗಿ ಒಂದು ಸ್ಪೆಸಿಫಿಕ್ ಒಂದು ಪ್ರಾಬ್ಲಮ್ ಇದೆ ಸರ್. ನಮ್ಮ ಡ್ರೈ ಚಿಲ್ಲಿ ಮರ್ಚೆಂಟ್ಸ್ ನಮ್ಮ ಬಂದರಲ್ಲಿ ದೇ ಹ್ಯಾವ್ ಅ ಸ್ಪೆಸಿಫಿಕ್ ಪ್ರಾಬ್ಲಮ್ ಸರ್. ಅವರ ಡ್ರೈ ಚಿಲ್ಲೀಸ್ ಅನ್ನು ರೈಲ್ವೆ ಪಾರ್ಸಲ್ ಸರ್ವಿಸ್ ಮುಖಾಂತರ ಅವರು ಕೇರಳಕ್ಕೆ ಅವರು ಕಳಿಸ್ತಾ ಇದ್ದಾರೆ. ಅದರಲ್ಲಿ ಕಾಯಿಪುಲಂ ಇರುವಂತದ್ದು ಒಂದು ಇಟ್ಸ್ ಅನ್ ಇಂಪಾರ್ಟೆಂಟ್ ಸ್ಟೇಷನ್ ಫಾರ್ ಚಿಲ್ಲಿ ಮರ್ಚೆಂಟ್ಸ್. ಅಟ್ ಪ್ರೆಸೆಂಟ್ ದಟ್ ಇಸ್ ದಿ ಮಲ್ಬಾರ್ ಎಕ್ಸ್ಪ್ರೆಸ್, ಮಾಲ್ದೀವ್ ಎಕ್ಸ್ಪ್ರೆಸ್, ಪರಶುರಾಮ್ ಎಕ್ಸ್ಪ್ರೆಸ್ ಮದುವೆ ಮಾಡಿದ್ದಾರೆ ಕೊಡಿ ಕಳ್ಸ್ಕೊಡಿ. ಇನ್ನಾರಪ್ಪ ಒಂದು ನಿಮಿಷ ನೋಡ್ರಪ್ಪ, ನಿಮ್ದು ಏನೇನಿದೆ ಕೊಡಿ. ನಾನು ಪಬ್ಲಿಕ್ ರಿವರ್ಸ್ಗೆ ಇನ್ನೊಂದು ಸರಿ ಬರ್ತೀನಿ. ಮನವಿ ಕೊಡ್ರಪ್ಪ, ಮನವಿ ಕೊಡಿ, ದಯವಿಟ್ಟು ಮನವಿ ಕೊಡಿ, ಮನವಿ ಕೊಡಿ ಪ್ಲೀಸ್. ಸನ್ಮಾನ್ಯ ಸಚಿವರಿಗೆ ಮನವಿ ಕೊಡಿ ಕೊಡಿ. ನಮ್ಮ ಒಂದು ಮನವಿ ಇದೆ ಸರ್. ನಮ್ಮ ಬೈಗಂಪಾಡಿ ಬಸ್ ಸ್ಟ್ಯಾಂಡಿನಿಂದ ನಮ್ಮ ಇಂಡಸ್ಟ್ರಿಯಲ್ ಏರಿಯಾ ಬರುವ ರಸ್ತೆಗೆ ರೈಲ್ವೆ ಟ್ರ್ಯಾಕ್ ಹೋಗುತ್ತೆ. ಅಲ್ಲಿ ನಡ್ಕೊಂಡು ಬರುವಂತ ಒಂದು ರಸ್ತೆ ಇತ್ತು ಸರ್. ಅಲ್ಲಿ ಮೊನ್ನೆ ಅದನ್ನು ಬಂದ್ ಮಾಡಿದ್ದಾರೆ, ಕ್ಲೋಸ್ ಮಾಡಿದ್ದಾರೆ. ನಮ್ಮಲ್ಲಿ ಸಾಧಾರಣ 4 ಇಂಡಸ್ಟ್ರಿಗಳಿದೆ, 20,000 ವರ್ಕರ್ಸ್ ಬಗೆಹರಿಸಕ್ಕೆ ಹೇಳ್ತೀನಿ. ಸಭೆ ಮಾಡಕ್ಕೆ ಹೇಳಿದ್ದೀನಿ, ಅದು ಆಗ್ತದೆ. ಸರ್ಕಾರದಿಂದ ಸರ್ ಒಂದು ಡೌಟ್ ಕಮಿಟಿ ಅಲ್ಲ ಸರ್, ಒಂದು ಮರ್ಜರ್ ಬಗ್ಗೆ ಇಲ್ಲ. ನಾನು ಹೇಳಿದ್ದು ಬಿಡ್ರಪ್ಪ ಪ್ಲೀಸ್. ನಾನೇನು ಹೇಳಿದೆ, 3 ಜನ ಇದ್ದೀರಿ ನೀವು. ಒಂದು ಕಡೆ ಪಾಲ್ಘಾಟು, ಮತ್ತೊಂದು ಕಡೆ ಕೊಂಕಣ್, ಮಗದೊಂದು ಕಡೆ ಇಲ್ಲಿ ಯಾವುದೂ ಇಲ್ಲ. ನೀವು 3 ಜನನೂ ಕುಳಿತುಕೊಂಡು ಸ್ಟಡಿ ಮಾಡಿ ಇದನ್ನು ಒಂದೇ ಒಂದು ಅಂಬ್ರೆಲಾ ಕೆಳಗಡೆ ಕರೋದಕ್ಕೆ ಏನು ಮಾಡ್ಬೋದು ಅನ್ನೋದು ನೀವು ನಮ್ಮ ಮೊದಲು ನನಗೆ ಟೆಕ್ನಿಕಲಿ ನನಗೊಂಚೂರು ಬೆಳಕು ಚೆಲ್ಲಿ ಅಂತ ಹೇಳಿ ರಿಪೋರ್ಟ್ ಮಾಡಿ. ಅದಕ್ಕೆ ಇವಾಗ ನಾನು ಹೇಳಿದ್ದೆ, ಅದು ಇವಾಗ ನಿಮ್ಗೆ ಅರ್ಥ ಆಯಿತು ಅಂತ ಕಾಣಿಸ್ತದೆ. ನಾನು ಹೇಳಿದ್ದು ಕೊಂಕಣ್ ರೈಲ್ವೆ ಇದೆ, ಸೌತ್ ಸದರಲ್ಲಿ ಇದೆ. ಅಲ್ಲಪ್ಪ, ಯಾವುದಾದ್ರು ಒಂದಕ್ಕೆ ಈ ಪಾಲ್ಘಾಟ್ ಇದೆಯಲ್ಲ, ಒಂದು ನಿಮಿಷ. ಅದಕ್ಕೆ ನಾನೇನು ಹೇಳಿದ್ದೀನಿ, ಈ 3 ಸೇರಿ ಒಂದೇ ಒಂದು ಅಂಬ್ರೆಲಾ ಕೆಳಗಡೆ ಬರಬೇಕು, ಒಂದೇ ಹೆಸರಿಗೆ ಬರಬೇಕು. ಆ ಒಂದೇ ಹೆಸರಿಗೆ ಬರೋದಕ್ಕೆ ನಿಮ್ಮ ಅನುಭವ ಏನಿದೆ ಅದನ್ನು ಸ್ವಲ್ಪ ಬೆಳಕು ಚೆಲ್ಲಿ. ಆಮೇಲೆ ನೀವು ಬೆಳಕು ಚೆಲ್ಲಿ ಕನ್ಫರ್ಮ್ ನನಗೆ ಇದಾದರೆ, ನಾನು ಕನ್ವಿನ್ಸ್ ಆದರೆ, ಆಮೇಲೆ ನಾನು ಹೈಯರ್ ಇದು ಮಾಡೋದಕ್ಕೆ ಅನುಕೂಲ ಆಯ್ತದೆ ಅಂತ ನಾನು ಫೀಡ್ಬ್ಯಾಕ್ ಕೊಡಿ ಅಂತ ಕೇಳಿದ್ದಲ್ಲ. ಅದು ಮಾಡದೆ ಹೋದರೆ ಸರ್, ಇವ್ರು 3 ಜನನೇ ಇಲ್ಲದ ಬರೀತಾರೆ ಸರ್. ಇವ್ರು ಏನಾದ್ರು ಮಾಡದೆ ಹೋದರೆ ಇದು ಇನ್ನೂ ಒಂದು 20 ವರ್ಷ ಹಿಂಗೆ ಇರ್ತೀವಿ. ಅವ್ರಿಗೊಂದು 15-20 ದಿವಸದಲ್ಲಿ ನನಗೆ ಮಾಹಿತಿ ಕೊಡಿ. ನಾನು ಮತ್ತೆ ನಿಮ್ಮನ್ನೆಲ್ಲ ಇವ್ರನ್ನೆಲ್ಲ ಸೆಷನ್ ಆದಮೇಲೆ ಇಲ್ಲಿಗೆ ಬರ್ತೀನೋ ಎಲ್ಲ ಬೆಂಗಳೂರಿಗೆ ಒಂದು ಕಡೆ ಕರ್ಸ್ಕೊತೀನಿ ಸರ್. ಈ 3 ಜನ ಕರ್ಸ್ಕೊಂಡು ಈ 3 ಜನದೊಳಗೆ CAOಗಳು ಇರ್ತಾರೆ, ಅವರೇ ಇಂಜಿನಿಯರಿಂಗ್ ಇದು ಮಾಡೋದು, ಅವ್ರನ್ನ ಕರ್ಸ್ಕೊಂಡು ಕೊಂಕಣ್ ರೈಲು 700 ಕಿಲೋಮೀಟರ್ ಇದೆ. ಅದಕ್ಕೆ ಏನೋ ಅವರೇನು ಹೇಳ್ತಾರೆ, ಮಹಾರಾಷ್ಟ್ರದಿದೆ, ಗೋವಾದಿದೆ, ಕರ್ನಾಟಕದಿದೆ, ಸೇರಿರೋದು ಬೇರೆ. ಅವತ್ತಿನ ಕಾಲಕ್ಕೆ ಅದು ಅವಶ್ಯಕತೆ ಇತ್ತು. ಇವತ್ತು ಏನದು ಲೆಕ್ಕನೇ ಇಲ್ಲ, ಅದು ಲೆಕ್ಕನೇ ಇಲ್ಲ. ನಮ್ಮದು ಇದು 12 ಲಕ್ಷ ಎಂಪ್ಲಾಯೀಸ್ ಇದ್ದಾರೆ, ಒಂದು 4-5 ಸಾವಿರ ಅಲ್ಲಿರ್ಬೋದು. ಅದು ಮರ್ಜ್ ಮಾಡ್ಕೊಂಡ್ರೆ ಏನಂತ ನಮಗೆ. ಅದಕ್ಕೆ ಏನು ಮಾಡಬೇಕು ಅಂತ ನಾನು ಇದು ಮಾಡೋ ಬದಲು ಫೀಸಿಬಿಲಿಟಿ ಅವ್ರು ಕೊಡಬೇಕಲ್ವ ಸರ್. ಸರ್ ಟೆಕ್ನಿಕಲ್ಲಾಗಿ ಅವ್ರು ಏನಾದ್ರು ಮಾಡದೆ ಹೋದರೆ ನಾವೇನು ಮಾಡೋದು ಸ್ವಲ್ಪ ಪ್ರಾಬ್ಲಮ್ ಆಯ್ತದೆ. ದಟ್ಸ್ ವೈ ನನ್ನ 1 ತಿಂಗಳ ಅನುಭವನ ಸ್ವಲ್ಪ ನಾನು ಇಲ್ಲಿ ಬೆಳಕು ಚೆಲ್ಲಿ ಅವರಿಗೆ ಕೊಟ್ಟೆ ಸರ್. ಸಬ್ಮಿಷನ್ ಈಗ ನೀವು ಹೇಳಿದ್ರಲ್ಲ 3
ಇವರದ್ದು ಕೂಡ. ಬಟ್ ಈಸಿಯಾಗಿ ಅವರು ಇದು ಮಾಡಲ್ಲ ಸರ್, ಯಾಕಂದ್ರೆ ಅವ್ರದ್ದೇ ಆದ ಇದಿರುತ್ತೆ ಸರ್. ರಾತ್ರಿ ಮಾತಾಡಿದ್ದೀನಿ. ಉಡುಪಿ ಮೀಟಿಂಗ್ ಸಾಹೇಬ್ರೆ, ರಾತ್ರಿ ನಾನು 1:30 ಗಂಟೆ ಆಯಿತು. ನೀವು ಯಾರಿಗೂ ಹೇಳಬೇಡಿ ದಯವಿಟ್ಟು. ನನಗೆ ಇದನ್ನೇನೋ ಮಾಡಿ ಸಾಲ್ವ್ ಮಾಡಬೇಕು ಅನ್ನೋದು. ಯಾಕೆ ಅಂದರೆ ನಿಮ್ಮ MP ನನಗೆ ಎಷ್ಟು ಮಟ್ಟಿಗೆ ಹುಳ ಬಿಡ್ತಾರೆ ಅಂದರೆ, ಅಯ್ಯೋ ನನಗೆ ಗೊತ್ತಿಲ್ಲ. ನನಗೇನಂದರೆ ಒಬ್ಬ ಯಂಗ್ಸ್ಟರ್ಸ್ ಇದ್ದಾರೆ, ಇವೆಲ್ಲ ತರೋದು ಭಾರಿ ಕಡಿಮೆ. MP ಆದವ್ರು ಆರಾಮಾಗಿರ್ತಾರೆ. ಅದಕ್ಕೋಸ್ಕರ ನಾನು ಐ ಆಮ್ ಡಿಸೈಡೆಡ್ ಈ 3 ಜನನ ಒಂದು ಮಾಡಿದ್ರೆ ಮೇಲ್ಗಡೆ 3 ಜನನೇ, ಅದ್ರ ಮೇಲ್ಗಡೆ ಬರೋರು ಚೇರ್ಮನ್. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.